ನಿನ್ನೆ ನನಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಕೂಡ ಬಂತು. ನನ್ನ ಪೇಮೆಂಟಲ್ಲಿ 20% ಗೌರ್ಮೆಂಟ್ ಸ್ಕೂಲಿನ ಇದಕ್ಕೆ ಹೋಗುತ್ತೆ. ಇಲ್ಲಿವರೆಗೆ ನನ್ನ ತಾಯಿಗೆ ಕೂಡ ಹೇಳಿಲ್ಲ ಯಾರಿಗೆ ಕೊಟ್ಟಿದ್ದೇನೆ ಅಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ತುಂಬ ಜನ ನನ್ನ ಹತ್ರ ಕೇಳಿದ್ರಿ ಇನ್ಕಮ್ ಬಂತಾ ಅಂತ ಯೂಟ್ಯೂಬಿದ್ದು. ಆಲ್ರೆಡಿ ಫಸ್ಟ್ ಪೇಮೆಂಟ್ ಬಂದಿದೆ, ನಿಮಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಈಗ ಸೆಕೆಂಡ್ ಪೇಮೆಂಟ್ ಬಂದಿದೆ ಯೂಟ್ಯೂಬ್ ಕಡೆಯಿಂದ. ಸೊ ಎಷ್ಟು ಅಂತ ಹೇಳ್ತೇನೆ ಇವತ್ತಿನ ವ್ಲಾಗಲ್ಲಿ. ಆ್ಯಂಡ್ ನಾನು ಮೊನ್ನೆನೇ ಹೇಳಿದ್ದೆ ಅಲ್ವಾ, ಹುಷಾರಿಲ್ಲ ಅಂತ. ಸೊ ಹಾಸ್ಪಿಟಲಲ್ಲಿದ್ದೆ, ಇವತ್ತು ಡಿಸ್ಚಾರ್ಜ್ ಆಗಿ ಬಂದು. ಸೊ ಇದರ ಬಗ್ಗೆ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ಸ್ ಇದೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಂತ ಹೇಳಿದರೆ ನಾನು ಹೇಳಿದ್ದೆ, ಅಂದರೆ ಒಂದು ಮೇನ್ ಯಾಕೆ ಅಂತ ಹೇಳಿದರೆ ಜೋಡಿ ಸ್ಪರ್ಧೆ ಹಾಕಿದ್ದೆ. ಸೊ ಒಂದು ದಿನ ಡಿಲೇ ಆಯಿತು. ನಾನು ಜಸ್ಟ್ ಒಂದು ಮೆಸೇಜ್ ಹಾಕಿದ್ದೆ, ಹೀಗೆ ಹಾಸ್ಪಿಟಲಲ್ಲಿದ್ದೇನೆ, ಅದಕ್ಕೆ ಒಂದೆರಡು ದಿನ ಡಿಲೇ ಆಗ್ಬೋದು, ದಯವಿಟ್ಟು ಕ್ಷಮಿಸಿ ಅಂತ. ಎಲ್ಲರೂ ಹೇಗೆ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತ ಹೇಳಿದರೆ, ಹುಷಾರಾಗಿ ಬನ್ನಿ, ಸ್ಪರ್ಧೆ ಮತ್ತೆ ಕೂಡ ಇಡ್ಬೋದು, ಮೊದಲು ಹೆಲ್ತ್ ಮುಖ್ಯ, ಹಾಗೆ ಹೀಗೆ ಅಂತ. ಅದಕ್ಕೆ ಕೆಲವರು ಹೇಳಿದ್ದಾರೆ ಬೇಗ ಅನೌನ್ಸ್ ಮಾಡಿ, ಹುಷಾರಿಲ್ಲದ್ರೆ ಏನು ಹಾಸ್ಪಿಟಲಲ್ಲಿ ಮಾಡ್ಬೋದಲ್ಲ ಅಂತ ಕನಿಕರಿಲ್ಲದ ಜನ ಕೂಡ ಇದ್ದಾರೆ. ಅದಕ್ಕೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಅವರವರ ಒಪಿನಿಯನ್, ಅದಕ್ಕೆ ನಾನೇನು ಹೇಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ತುಂಬ ಜನ ಹೇಳಿದ್ರಿ ಹೆಲ್ತ್ ಹೇಗಿದೆ. ಮೊನ್ನೆ ಮೆಸೇಜ್ ಬರ್ತಾನೆ ಉಂಟು ವಾಟ್ಸಪ್ಪಲ್ಲಿ. ಕೆಲವರು ಮೆಸೇಜ್ ನೋಡಿದ್ದೇನೆ, ಕೆಲವರು ಮೆಸೇಜ್ ನೋಡಿಲ್ಲ. ತುಂಬ ಮೆಸೇಜ್ ಬಂದಿದೆ, ಹೇಗಿದ್ದೀರಾ, ಏನು ಎತ್ತ ಅಂತ. ಆ್ಯಕ್ಚುಲಿ ನಿಮಗೆ ವಿಷಯ ಹೇಳಿರಲಿಲ್ಲ, ಏನಂತ ಹೇಳಿದ್ರೆ ನನಗೆ ಕೂಡ ಹುಷಾರಿರಲಿಲ್ಲ. ಆದರೆ ನನ್ನ ಮಗುವಿಗೆ ಕಫ ಆಗಿತ್ತು, ಅಂದರೆ ನಿಮೋನಿಯಾ ಟೈಪಲ್ಲಿ. ಸೊ ಹಾಗಾಗಿ ಅವಳನ್ನು ಅಡ್ಮಿಟ್ ಮಾಡಿದ್ದು ನಾವು. ನಾನು ಅಡ್ಮಿಟ್ ಆಗಿದ್ದಲ್ಲ, ನಾನು ಕೂಡ ಹಾಸ್ಪಿಟಲಲ್ಲಿದ್ದೆ. ಯಾಕೆ ಅದನ್ನೆಲ್ಲ ವ್ಲಾಗಲ್ಲಿ ಹೇಳೋದು ಅಂತ, ಈಗ ಡಿಸ್ಚಾರ್ಜ್ ಆಗಿದೆ ಹಾಗಾಗಿ ಧೈರ್ಯದಲ್ಲಿ ಹೇಳ್ತಿದ್ದೇನೆ. ಯಾಕೆ ಅದನ್ನೆಲ್ಲ ವ್ಲಾಗಲ್ಲಿ ಹೇಳೋದು, ಹೆಲ್ತ್ ಹೀಗಿದೆ, ಹೆಲ್ತ್ ಅಪ್ಡೇಟ್ ಆಗಿದೆ, ಮತ್ತು ಡಾಕ್ಟ್ರು ಬಂದರು, ಇವರು ನೋಡಲಿಕ್ಕೆ ಬಂದರು, ಅವ್ರು ನೋಡಲಿಕ್ಕೆ ಬಂದರು, ಇಂಥದ್ದೆಲ್ಲ ನನಗೆ ವ್ಲಾಗ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಹೌದು, ನಾನು ವ್ಲಾಗ್ ಅಂತ ಹೇಳಿದರೆ ಎಲ್ಲ ವಿಷಯಗಳನ್ನು ಹೇಳ್ಕೋಬೇಕು. ಆದರೆ ನನಗೆ ಯಾಕೆ ಗೊತ್ತಿಲ್ಲ, ಮಗುವಿನ ಬಗ್ಗೆ ಯಾಕೆ ಸುಮ್ಮನೆ, ಮತ್ತು ನಾನು ಅಡ್ಮಿಟ್ ಆಗಿದ್ರು ಕೂಡ ನಾನು ಅದನ್ನೆಲ್ಲ ಹೇಳ್ತಾ ಇರಲಿಲ್ಲ. ಸೊ ನನಗೆ ಅದು ವ್ಲಾಗಲ್ಲಿ ಹೇಳೋದು ತಪ್ಪು ಅಂತ ಅನಿಸಿತ್ತು. ಅದೆಲ್ಲ ಯಾಕೆ ಅದನ್ನೆಲ್ಲ ಹೇಳ್ಕೊಂಡು ಸಿಂಪತಿ ಕ್ರಿಯೇಟ್ ಮಾಡುವಂತಹ ಒಂದು ಇದಿಲ್ಲ ನನಗೆ. ಸೊ ಹಾಗಾಗಿ ನಾನು ಹೇಳಿಲ್ಲ. ಮತ್ತು ಅದೇ ನನಗೆ ಖುಷಿ ಆಯಿತು, ಯಾಕಂತ ಹೇಳಿದರೆ ಇವತ್ತು ಡಿಸ್ಚಾರ್ಜ್ ಆಯಿತು ಮಗುವಿಗೆ. ಇದು ಇವತ್ತೇ ವ್ಲಾಗ್ ಹೋಗ್ತದೆ, ಒಂದು ಅರ್ಧ ಗಂಟೆಯಲ್ಲಿ ಎಡಿಟ್ ಮಾಡಿ ಹಾಕ್ತೇನೆ. ಮತ್ತು ನಿನ್ನೆ ನನಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಕೂಡ ಬಂತು. ಹಾಸ್ಪಿಟಲ್ ಬಿಲ್ಲೆಲ್ಲ ಆಯಿತು, ನಿನ್ನೆ ನನಗೆ ಬಂತಲ್ಲ, ನನಗೆ ಖುಷಿ ಆಯಿತು. ಯಾಕಂತ ಹೇಳಿದರೆ 21 26 ಒಳಗೆ ಬರೋದು ಯೂಟ್ಯೂಬ್ ಪೇಮೆಂಟ್. ನನಗೆ ಸೆಕೆಂಡ್ ಪೇಮೆಂಟ್ ಇದು. ತುಂಬ ಖುಷಿ, ಯಾಕಂತ ಹೇಳಿದರೆ ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಜಾಸ್ತಿ ಬಂತು. ಒಂದು ಬೆಟರ್ ಫೀಲ್ ಆಯಿತು. ಯಾಕಂತ ಹೇಳಿದರೆ ಇಷ್ಟು ದಿನ ಕಷ್ಟಪಟ್ಟದಕ್ಕೆ ನನಗೆ ಗೊತ್ತಿಲ್ಲ, ನನಗೆ ಅದಕ್ಕಿಂತ ಡಬಲ್ ಸ್ಯಾಲ್ರಿ ಇತ್ತು, ಆ ಒಂದು ಪೇಮೆಂಟ್ಗಿಂತ ಡಬಲ್ ಸ್ಯಾಲ್ರಿ ಇತ್ತು. ಅದನ್ನೆಲ್ಲ ಬಿಟ್ಟು ಈಗ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಎಸ್, ಆಗಲೇ ಹೇಳಿದಾಗೆ ಯೂಟ್ಯೂಬಲ್ಲಿ ತುಂಬ ಜನರಿಗೆ ಪೇಮೆಂಟ್ ಬರೋದೇ ಇಲ್ಲ. ಎಷ್ಟು ವೀಡಿಯೋಸ್ ಮಾಡಿದರು, ಕೆಲವೊಂದು ಸಲ ಲೇಟ್ ಆಗುತ್ತೆ, ಕೆಲವರಿಗೆ ಮಂತ್ಲಿ ಬರ್ತಾ ಇರುತ್ತೆ. ಆದರೆ ಹೇಗೆ ಬರುತ್ತೆ ಅಂತ ಹೇಳಿದರೆ, ಈ ಸೆಲೆಬ್ರಿಟೀಸಿಗೆಲ್ಲ ಈಸಿ, ಯೂಟ್ಯೂಬಲ್ಲಿರಪ್ಪ ವ್ಯೂಸ್ ಆಗುತ್ತೆ. ಆದರೆ ಸಾಮಾನ್ಯ ವ್ಯಕ್ತಿಗಳಿಗೆ ತುಂಬ ಕಷ್ಟ ಅಲ್ವಾ. ಅದರಲ್ಲಿ ನಾನು ಕೂಡ ಒಂದು ಸಾಮಾನ್ಯ ವ್ಯಕ್ತಿ. ಸೊ ನನಗೆ 3 ತಿಂಗಳ ನಂತರ ವಾಪಸ್ ಪೇಮೆಂಟ್ ಬಂದಿದೆ ಯೂಟ್ಯೂಬ್ ಕಡೆಯಿಂದ. ಲಾಸ್ಟ್ ಪೇಮೆಂಟ್ ಬಂದದ್ದು ನನಗೆ ಜೂನ್ ಜುಲೈ ಆಗಸ್ಟಾ, ಇದು ಸೆಪ್ಟೆಂಬರ್ ಅಕ್ಟೋಬರ್, ಜುಲೈಯಲ್ಲಿ ಲಾಸ್ಟ್, ನನಗೆ ಜುಲೈಯ ಜೂನ ಗೊತ್ತಿಲ್ಲ ನನಗೆ. ಸೊ ಲಾಸ್ಟ್ ಪೇಮೆಂಟ್ ಬಂದು 3 ತಿಂಗಳಾದ ನಂತರ ಈಗ ವಾಪಸ್ ಲಾಸ್ಟ್ ಮಂತ್ ಇದು ಪೇಮೆಂಟ್ ಈ ಮಂತಲ್ಲಿ ಕ್ರೆಡಿಟ್ ಆದ್ದು. ವಾಪಸ್ ಡಾಲರ್ಸ್ ಎಲ್ಲ ಅಪ್ಡೇಟ್ ಆಗ್ತಾ ಉಂಟು. ಇನ್ನು ಮಂತ್ಲಿ ಬರ್ಬೋದು ಅನ್ನುವಂಥ ಹೋಪ್ಸ್, ನೋಡು ಮತ್ತೆ ಗೊತ್ತಿಲ್ಲ. ಯಾಕಂತ ಹೇಳಿದರೆ ವೀಡಿಯೋಸ್ ಹಾಕ್ತಾಯಿದ್ರೆ ಮಾತ್ರ ಪೇಮೆಂಟ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಇದೆಲ್ಲ ಆಗಿದ್ದು ನೀವೆಲ್ಲ ಸಪೋರ್ಟ್ ಮಾಡಿದ್ರಿಂದಾಗಿ. ಆ್ಯಂಡ್ ಅದರಲ್ಲಿ ನನ್ನ ಸ್ಟ್ರಗಲ್ ಕೂಡ ಇದೆ. ಏನಾದರೂ ಕ್ರಿಯೇಟಿವ್ ಆಗಿ ಮಾಡಬೇಕು, ಹೊಸತನದ ಏನಾದರೂ ಮಾಡಬೇಕು, ಯೂಟ್ಯೂಬಲ್ಲಿ ಏನಾದರೂ ಚಾಲೆಂಜಿಂಗ್ ಮಾಡಬೇಕು, ಅದಕ್ಕೆ ಯೋಚನೆ ಮಾಡ್ತಿರೋವಾಗ ನನಗೆ ಸಿಕ್ಕಿದಂಥ ಒಂದು ದಾರಿ ಅಂತ ಹೇಳಿದರೆ ಕಾಂಪಿಟೇಷನ್ಸ್, ಕಮ್ಯುನಿಟಿ ಪೋಸ್ಟನ್ನು ಯೂಸ್ ಮಾಡಿಕೊಂಡೆ. ಸೊ ಇದನ್ನು ನೋಡಿ ತುಂಬ ಜನ ಕಮ್ಯುನಿಟಿ ಪೋಸ್ಟಲ್ಲಿ ಕಾಂಪಿಟೇಷನ್ ಇಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನೇ, ಆ ಒಂದು ಪ್ರೌಡ್ ಫೀಲ್ ನನಗಿದೆ. ಆದರೆ ಇದನ್ನು ನನಗೆ ಹೇಳಿದ್ದಾರೆ ಕೂಡ, ನಿಮ್ಮನ್ನು ಇನ್ಸ್ಪಿರೇಷನ್ ಆಗಿ ತಕ್ಕೊಂಡು ನಾನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೇನಂತ ಹೇಳಿದ್ರಲ್ಲ, 2-3 ಜನ ನನ್ನ ಹತ್ರ ಹೇಳಿದರು. ಸೊ ಖುಷಿ ಆಯಿತು ನನಗೆ, ಇನ್ಸ್ಪಿರೇಷನ್ ಆಗಿ ತಕ್ಕೊಂಡು ಹೇಳಿದರು ಅಂತಲ್ಲ. ಸೊ ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಮತ್ತು ಎಸ್, ನೀವೆಲ್ಲ ಈಗ ನಾನು ಮಾತಾಡೋದನ್ನು ಕೇಳ್ತೀರಾ ಇಲ್ಲ ಗೊತ್ತಿಲ್ಲ, ಆದರೆ ಪೇಮೆಂಟ್ ಎಷ್ಟು ಅಂತ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಯಾವಾಗ ಹೇಳ್ತಾಳೆ ಅಂತ ಇರ್ಬೋದು. ಎಸ್, ಪೇಮೆಂಟ್ ಎಷ್ಟು ಬಂದಿದೆ ಅಂತ ಹೇಳಿದರೆ,
ಯಾರಿಗಾದರೂ ಡೌಟ್ ಇದ್ದರೆ ನನಗೆ ಮೆಸೇಜ್ ಹಾಕಿ ನಾನು ನಿಮಗೆ ಸ್ಕ್ರೀನ್ಶಾಟ್ ಕಳಿಸ್ತೇನೆ. ಬಟ್ ನನಗೆ ಗೊತ್ತಿಲ್ಲ ಡೈರೆಕ್ಟಾಗಿ ಹೇಳಬೇಕಾ. ನನಗೆ ತುಂಬ ಜನ ಹೇಳಿದರು ಹೇಳಬೇಡ ಡೈರೆಕ್ಟಾಗಿ. ನಾನು ಮೊನ್ನೆ ಹೇಳಿದ್ದೆ ಡೈರೆಕ್ಟಾಗಿ ಹೇಳ್ತೇನೆ ಅಂತ. ತುಂಬ ಜನ ಹೇಳಿದರು ನನಗೆ ಡೈರೆಕ್ಟಾಗಿ ಹೇಳಬೇಡ ಮತ್ತು ಕಾಪಿ ಸ್ಟ್ರೈಕ್ ಬಂದರೆ ಏನು ಮಾಡ್ತೀನಿ ಅಂತ. ಸೊ ಹಾಗಾಗಿ ಎಷ್ಟು ಹೇಳ್ಬೋದು, ಲಾಸ್ಟ್ ಟೈಮ್ ನನಗೆ ಲಾಸ್ಟ್ ಟೈಮಿಗಿಂತ ಒಂದು 2,000 ಜಾಸ್ತಿ ಆಗಿದೆ. ಹೇಗೆ ಅಂತ ಹೇಳಿದರೆ 10,000 11,000 10,000ದಿಂದ 11,000 ಒಳಗೆ 11,000ದಿಂದ ಒಂದು 500 ರೂಪಾಯಿ ಲೆಸ್ ಮಾಡಿ. 11,000ದಿಂದ 500 ರೂಪಾಯಿ ಲೆಸ್ ಮಾಡಿ. ಇದು ನನ್ನ ಈ ಸಲದ ಪೇಮೆಂಟ್. ತುಂಬ ಖುಷಿ ಆಗ್ತುಂಟು, ಕೈ ಕೂಡ ನೋವಾಗ್ತುಂಟು. ಎಸ್, ಇದು ನನ್ನ ಈ ಸಲದ ಪೇಮೆಂಟ್. ಈ ಪೇಮೆಂಟ್ ಬರಬೇಕಾದ್ರೆ ಮುಖ್ಯ ಕಾರಣ ಎಲ್ಲರೂ ಕೂಡ ನೀವೇ. ನನ್ನ ಇದಕ್ಕಿಂತ ಮುಂಚೆ ಹೇಳಿದಾಗೇ ನನ್ನ ಪೇಮೆಂಟಲ್ಲಿ 10 to 20%, ಆಲ್ಮೋಸ್ಟ್ 20% ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಲಾಸ್ಟ್ ಪೇಮೆಂಟ್ ಬಂದಾಗ ಕೂಡ ಹೇಳಿದ್ದೆ. ಅದೊಂದು ಗೌರ್ಮೆಂಟ್ ಸ್ಕೂಲಿನ ಯಾರಿಗೂ ಏನು ಬ್ಯಾಗ್ ಅದು ಇದು ಅಂತೆಲ್ಲ ತೊಗೊಳ್ಳಿಕ್ಕೆ ಕಷ್ಟಪಡ್ತಿರ್ತಾರಲ್ವ, ಸೊ ಅಂಥ ಒಂದು ಮಗುವಿಗೆ ಹೋಗುತ್ತೆ. ಅದು ನಾನು ಟೀಚರನ್ನು ಕಾಂಟ್ಯಾಕ್ಟ್ ಮಾಡಿ ಅದು ಯಾವ ಮಗು ಇದೆ ಅಂತ ಅವ್ರ ಹತ್ರ ಕೇಳಿ, ಸೊ ಅವರಿಗೆ ಪೇಮೆಂಟ್ ಮಾಡಿ ಅವ್ರು ನನಗೆ ಮತ್ತೆ ಬಿಲ್ಲೆಲ್ಲ ಕಳಿಸ್ತಾರೆ. ಸೊ ಯಾರು ಮಗು ಏನು ಎತ್ತ ಏನು ಕೊಟ್ಟಿದ್ದಾನೆ ಅದು ನಾನು ಎಲ್ಲೂ ಕೂಡ ಅಪ್ಡೇಟ್ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಹೇಳ್ತಾರೆ, ನಾನು ನಿಮಗೆ ಇದನ್ನು ಯಾಕೆ ನನಗೆ ಹೇಳೋ ಅವಶ್ಯಕತೆ ಇರಲಿಲ್ಲ. ಆದರೆ ಈ ಥರ ಈಗ ನಾನೇನಾದರೂ ಮಾಡ್ತಿದ್ದೇನೆ ಅಂತ ಹೇಳಿದರೆ ನೀವು ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಕೈಯಲ್ಲಾದ ಸಹಾಯ ಕೂಡ ಮಾಡ್ಬೋದು ಅನ್ನೋಂಥ ಒಂದು ಇಂಟೆನ್ಷನಿಂದ ಹೇಳ್ತಿದ್ದೇನೆ ಹೊರತು ನಾನು ಕೊಡ್ತಾ ಇದ್ದೇನೆ ಅನ್ನುವಂಥದ್ದು ಕೊಚ್ಚಿಕೊಳ್ಳಿಕ್ಕೆ ಹೇಳ್ತಾ ಇಲ್ಲ ನಾನು. ಮತ್ತೊಂದು ಏನಂತ ಹೇಳಿದರೆ ಇವಳು ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ತಿದ್ದಾಳೆ ಅಂತ ಕೆಲವರು ಹೇಳ್ಬೋದು. ಇಲ್ಲ, ನಾನು ತುಂಬ ಕಷ್ಟಪಟ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತು ಈ ಒಂದು ಪೊಸಿಷನ್ಗೆ ಬಂದಿರೋದು. ಸೊ ನಮ್ಮ ಥರ ತುಂಬ ಜನರಿಗೆ ಕಷ್ಟ ಈಗಲೂ ಕೂಡ ಇದೆ. ಈಗ ಆಲ್ಮೋಸ್ಟ್ ಎಲ್ಲ ಅದು ಇದು ಅಂತ ಸ್ಕಾಲರ್ಶಿಪ್ಪೆಲ್ಲ ಇರುತ್ತೆ, ಆದರೆ ಇನ್ನೂ ಕೂಡ ಒಂದು ಬ್ಯಾಗ್ ಬುಕ್ಗೆಲ್ಲ ತುಂಬ ಕಷ್ಟಪಡುವವರಿರ್ತಾರೆ. ಸೊ ಹಾಗಾಗಿ ಅವರ ಹೆಸರು ಹೇಳಿಕೊಂಡು ಅದು ಯಾರು ಮಗು ಅವರದ್ದೆಲ್ಲ ಫೋಟೋ ತೋರಿಸ್ಕೊಂಡು ನಾನು ಹೋಗಿ ಕೊಡೋದಂತೆ, ಅವರದ್ದು ನಾನು ವೀಡಿಯೋದಲ್ಲಿ ಹಾಕೋದಂತೆ, ನನಗೆ ಒಂದಷ್ಟು ವ್ಯೂಸ್ ಅಂತೆ. ಅದೆಲ್ಲ ಆ ಮಗುವಿಗೆ ನನ್ನಿಂದ ಒಂದು ಚೂರು 1% ಹೆಲ್ಪ್ ಅಂತ ಆಯಿತು ಅಂತ ಹೇಳಿದರೆ ಅಥವಾ ಒಂದು ಉಪಯೋಗ ಆಯಿತು ಅಂತ ಹೇಳಿದರೆ ಅದು ನನ್ನ ಮಗುವಿಗೆ ಒಂದು ಬ್ಲೆಸ್ಸಿಂಗ್. ಸೊ ಕಷ್ಟಪಟ್ಟವರಿಗೆ ಮಾತ್ರ ಅಲ್ಲ ಕಷ್ಟದ ಬೆಲೆ ಗೊತ್ತಿರೋದು. ಹಾಗಾಗಿ ಅದರಲ್ಲಿ 20% ನನ್ನ ಪೇಮೆಂಟಲ್ಲಿ 20% ಗೌರ್ಮೆಂಟ್ ಸ್ಕೂಲಿನ ಇದಕ್ಕೆ ಹೋಗುತ್ತೆ. ಇಲ್ಲಿವರೆಗೆ ನನ್ನ ತಾಯಿಗೆ ಕೂಡ ಹೇಳಿಲ್ಲ ಯಾರಿಗೆ ಕೊಟ್ಟಿದ್ದೇನೆ ಅಂತ. ಲಾಸ್ಟ್ ಟೈಮ್ ಒಂದು ಸ್ಕೂಲಿಗೆ ಒಂದು ಟೀಚರ್ ಹತ್ರ ಕೊಟ್ಟಿದ್ದೇನೆ, ಅವರು ನನಗೆ ಬಿಲ್ಲೆಲ್ಲ ಕಳಿಸಿದ್ದಾರೆ. ಸೊ ನನ್ನ ಅಮ್ಮನಿಗೂ ಗೊತ್ತಿಲ್ಲ, ನನ್ನ ಗಂಡನಿಗೂ ಗೊತ್ತಿಲ್ಲ, ನನ್ನ ತಮ್ಮನಿಗೂ ಗೊತ್ತಿಲ್ಲ. ಕೇಳಿದರು, ಬಟ್ ಕೇಳಿದರೆ ಈಗ ನನ್ನ ಅಮ್ಮ ಒಬ್ಬರ ಹತ್ರ ಹೇಳಿದರೆ ಮತ್ತು ಅದು ಒಬ್ಬರಿಂದ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಯಾರ ಬಾಯಲ್ಲಿ ಉಳಿಯೋದಿಲ್ಲ. ಸೊ ಹಾಗಾಗಿ ನನ್ನಲ್ಲೇ ಇರಲಿ ಅಂತ ಹೇಳಿ ನಾನೇ ಅದನ್ನು ಮ್ಯಾನೇಜ್ ಮಾಡ್ತಾ ಹೋಗ್ತಾ ಇದ್ದೇನೆ. ಒಂದು ವೇಳೆ ನಿಮ್ಮಲ್ಲೂ ಕೂಡ ಈ ಥರ ಇರ್ಬೋದು, ಯಾರಾದರೂ ಟೀಚರ್ಸ್ ಈ ಒಂದು ವಿಡಿಯೋನ ನೋಡ್ತಾ ಇರ್ಬೋದು. ಒಂದು ವೇಳೆ ಆ ಥರ ಯಾರಾದರೂ ಇದ್ದರೆ, ನಿಮ್ಮ ಸ್ಕೂಲಲ್ಲಿ ಯಾರಾದರೂ ಇದ್ದರೆ ಅಂತ ಇದ್ದರೆ, ಸೊ ನನಗೆ ನೀವು ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಫಾರ್ ಕಾಂಟ್ಯಾಕ್ಟ್ ಅಂತ ನಂಬರ್ ಹಾಕಿದ್ದೇನೆ. ಸೊ ಆ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಾನು ಹೇಳಿದೆನೋ ನನ್ನ ಯೂಟ್ಯೂಬ್ ಪೇಮೆಂಟಲ್ಲಿ 20% ಅದಕ್ಕಾಗಿ ನಾನು ಕೊಡ್ತಾ ಇದ್ದೇನೆ. ಸೊ ಅದೇನೇ ಆಗಿರ್ಬೋದು, ಸಣ್ಣ ವಸ್ತುಗಳಾಗಿರ್ಬೋದು, ಅದು ನಿಮಗೆ ಬಿಟ್ಟದ್ದು. ಅದರಿಂದ ಅವರಿಗೆ ಹೆಲ್ಪ್ ಆದರೆ ಆಯಿತು ಅಷ್ಟೇ. ಎಸ್, ಹೆಲ್ತ್ ಅಪ್ಡೇಟ್ ಕೊಟ್ಟಾಗೆ ಮಗಳು ಡಿಸ್ಚಾರ್ಜ್ ಮಾಡಿದ್ದೇವೆ. ಚೇತನ ಹಾಸ್ಪಿಟಲ್ ಪುತ್ತೂರು, ಅಲ್ಲಿ ಅಡ್ಮಿಟ್ ಮಾಡಿದ್ವಿ ನ್ಯೂಮೋನಿಯಾ ಅಂತ. ಮತ್ತೆಂತ ಅದೇ ಆ ಟೈಮಲ್ಲಿ ತುಂಬ ಹೆಲ್ಪ್ ಆದರು ಪಾಪ. ಚಿಕ್ಕಮ್ಮ ಅವರೆಲ್ಲ ಮನೆ ಹತ್ತಿರದವರೇ, ಗುಬ್ಬಿ ಚಿಕ್ಕಿ, ಸೊ ಅವರೆಲ್ಲ ಪಾಪ ತಂದು ಎಲ್ಲ ಕೊಡ್ತಾಯಿದ್ರು, ದೊಡ್ಡಮ್ಮ ಎಲ್ಲ. ಮತ್ತು ಮನೆಯಿಂದ ಕೂಡ ಅದು ಇದು ಅಂತೆಲ್ಲ ಪಾಪ ತುಂಬ ಹೆಲ್ಪ್ ಆದರು. ಮತ್ತು ಹಾಸ್ಪಿಟಲಲ್ಲಿ ಇರುವಾಗ ಉಂಟಲ್ವ, ಯಾರಾದರೂ ಬಂದರೆ ಖುಷಿಯಾಗೋದು. ಏನು ತರ್ತಾರೆ ಏನು ಇದು ಮಾಡ್ತಾರೆ ಅಂತಲ್ಲ, ಆದರೂ ಕೂಡ ಪಾಪ ಚಹಾ ತಿಂಡಿ ಊಟ ಅದು ಇದೆಲ್ಲ ತರ್ದು ಕೊಡ್ತಾಯಿದ್ರು ಪಾಪ. ಇವತ್ತು ಚಿಕ್ಕ ಅಂದರೆ ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೋಗಿದ್ರು, ಆ ಟೈಮಲ್ಲೇ ಡಿಸ್ಚಾರ್ಜ್ ಅಂತ ಹೇಳಿದರು 11 ಗಂಟೆಗೆ. ಆಗ ಪಾಪ ಚಿಕ್ಕ ಬಂದು ಅವರು ಕಾರಲ್ಲಿ ಕರ್ಕೊಂಡು ಬಂದರು ಮನೆ ತನಕ. ಈಗ ನಾನು ಸದ್ಯಕ್ಕೆ ಮಾಣಿಯಲ್ಲಿದ್ದೇನೆ, ಒಂದು 2-3 ದಿವಸ ಇರ್ತೇನೆ. ಮಗಳು ಸ್ವಲ್ಪ ಸೆಟ್ ಆಗೋ ತನಕ ಇರ್ತೇನೆ, ಮತ್ತು ವಾಪಸ್ ಹಸ್ಬೆಂಡ್ ಮನೆಗೆ ಹೋಗ್ತೇನೆ, ಮತ್ತು ದೀಪಾವಳಿಗೆ ವಾಪಸ್ ಬರ್ತೇನೆ ತಾಯಿ ಮನೆಗೆ. ಎಸ್, ಇದು ಇವತ್ತಿನ ಅಪ್ಡೇಟ್ಸ್. ಎಸ್, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.